ಉಡುಪಿ ಸರ್ಕಾರಿ ಹೆಣ್ಮಕ್ಕಳ ಶಾಲೆಯಲ್ಲಿ ಹಿಜಾಬ್ ವಿವಾದ ಹುಟ್ಟಿದೆ. ಹಿಜಾಬ್ ನಮ್ಮ ಧರ್ಮ, ಆರಾಧನಾ ವಿಚಾರ. ಸರ್ಕಾರಿ ಶಾಲೆಯಲ್ಲಿ ಪ್ರಾಂಶುಪಾಲರು ಸರ್ಕಾರಿ ನೌಕರ ಮಕ್ಕಳನ್ನ ಗೇಟು ಹಾಕಿ ಹೊರಗೆ ಹಾಕಿರುವುದು ಸರಿಯಾದ ಕ್ರಮ ಅಲ್ಲ. ಆಗ ಸರ್ಕಾರದ ಆದೇಶ ಇತ್ತೇ ಎಂದು ಸೆಂಟ್ರಲ್ ಮುಸ್ಲಿಂ ಕಮಿಟಿ ಅಧ್ಯಕ್ಷ ಕೆಎಸ್ ಮೊಹಮ್ಮದ್ ಮಸೂದ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸುನಿಲ್ ಕುಮಾರ್ ಅವರು ನೀಡಿದ ಹೇಳಿಕೆ ಸರಿಯಿಲ್ಲ. ಇದನ್ನ ನೀವು ರಾಜಕೀಯ ಮಾಡಬೇಡಿರಿ, ತಾಲಿಬಾನ್ ಮಾಡಲಿಕ್ಕೆ ಬಿಡೋದಿಲ್ಲ ಎಂದು ಹೇಳ್ತಾ ಇದ್ದಾರೆ. ತಾಲಿಬಾನ್ ಮಾಡಿದವರು ಯಾರು ಸ್ವಾಮಿ ಎಂದು ಮಸೂದ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೀವು ದೇಶ ಒಡೆಯುವ ಕೆಲಸವನ್ನ ಮಾಡಬೇಡಿ ಎಂದು ಸುನಿಲ್ಗೆ ರಾಜಕೀಯ ನಾಯಕರಿಗೆ ಹೇಳಿದ್ದಾರೆ. ಇತ್ತೀಚೆಗೆ ಉಡುಪಿ ಗವರ್ಮೆಂಟ್ ಪ್ರಿನ್ಸಿಪಲ್ ಕಾಲೇಜ್ ಹೆಣ್ಮಕ್ಕಳ ಶಾಲೆಯಲ್ಲಿ ಹಿಜಾಬ್ ವಿಚಾರ ನಡೀತಾ ಇದೆ, ಗಲಾಟೆ ನಡೀತಾ ಇದೆ. ಹಿಜಾಬ್ ಎಂಬ ವಿಚಾರ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟು ನಮ್ಮ ಆರಾಧನೆ, ನಮ್ಮ ಹಕ್ಕು. ಇದಕ್ಕೆ ನನ್ನ ಫುಲ್ ಸಪೋರ್ಟ್. ಈಗಾಗಲೇ ಎಲ್ಲ ಹೇಳಲಿಕ್ಕೆ ಬಯಸಲಿಲ್ಲ. ಒಂದೇ ವಿಷಯ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗೌರ್ಮೆಂಟ್ ಹೆಣ್ಮಕ್ಕಳ ಶಾಲೆ ಕಾಲೇಜ್ ಅದು ಸರ್ಕಾರ ಕಾಲೇಜ್. ಸರ್ಕಾರ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಇರೋರು ಸರ್ಕಾರದ ನೌಕರ. ಇವರು ಆಲ್ ಆಫ್ ಎ ಸಡನ್ ಹುಡುಗಿಯಾಗಿ ಗೇಟ್ ಹಾಕಿದ್ರಲ್ಲ, ಆವಾಗ ಅವರಿಗೆ ಸರ್ಕಾರದ ಆದೇಶ ಇತ್ತ. ಮಾನ್ಯ ಸುನೀಲ್ ಕುಮಾರ್ ಬಂದು ಏನು ಹೇಳ್ತಾರೆ, ಅಲ್ಲಲ್ಲಿ ಆ ಮಕ್ಕಳು ಹೋದದು ಹೈಕೋರ್ಟಿಗೆ ಸ್ಯಾಲರಿ ಕೊಡಬೇಕು. ಏನು ರೀ ಸ್ಯಾಲರಿಗಳಿಗೆ ಕೊಡೋದು? ಆ ಮಕ್ಕಳ ಎಷ್ಟು ಸ್ಯಾಲರಿ ಬಾಕಿ ಅಂತ ಅವ್ರಿಗೆ ಕೊಡೋದು ನಾನು ಕೊಡ್ತೇನೆ. ಮಕ್ಕಳು ಹೇಳಿ ಎಷ್ಟು ಆಗಲಿ, ನೀವು ಯಾವುದಕ್ಕೆ ಹೋಗ್ಬೇಡಿ ಮಾಡಿ ಬಂದೈತ. ತಾಲಿಬಾನ್ ಯಾರ್ರಿ? ತಾಲಿಬಾನ್ ಎಲ್ಲಿದೆ? ತಾಲಿಬಾನ್ ಮಾಡುವಂಥ ನೀವೇ ತಾಲಿಬಾನ್ ಮಾಡ್ತಾಯಿದ್ದೀರಿ, ನಾವಲ್ಲ. ಈಗ ಕೇಸರಿ ಶಾಲೆ ಹಾಕಲಿ, ಧರ್ಮ ಕೇಸರಿ ಹಾಕಲಿ, ನನಗೆ ಸಾಧ್ಯ ಇಲ್ಲ. ಆದರೆ ಧರ್ಮವನ್ನು ಧರ್ಮೀಕರಣ ಮಾಡಲಿಕ್ಕೆ ಹೋಗಬೇಡಿ. ದೇವರು ಒಂದೇ, ಆರಾಧನೆಗಳು ಅವರ ಪ್ರಕಾರ ಆರಾಧನೆ ಮಾಡಲಿ, ನಾನು ಫುಲ್ ಸಪೋರ್ಟ್ ಅದಕ್ಕೆ. ಆದರೆ ಅದನ್ನು ದೇಶ ಒಡೆಯುವ ಕೆಲಸವನ್ನು ಮಾಡಬೇಡಿ.